ಮನೆಯೊಂದರ ಬಳಿ ಕೋಣವೊಂದು ನಡೆಸಿದ ದಾಂಧಲೆಯಿಂದ ಮನೆ ಮುಂದೆ ನಿಲ್ಲಿಸಿದ್ದ ಕಾರು ಬೈಕ್ ಸೇರಿ ಹಲವಾರು ವಸ್ತುಗಳು ಜಖಂಗೊಂಡಿದೆ. ಕಾಸರಗೋಡು ಜಿಲ್ಲೆಯ ಅಣಂಗೂರು ಎಂಬಲ್ಲಿ ಈ ಘಟನೆ ನಡೆದಿದ್ದು, ಕೋಣದ ದಾಂಧಲೆಗೆ ಜನರು ಹೈರಾಣಾಗಿದ್ದಾರೆ. ಅದ್ಯಾವ ಕಾರಣದಿಂದ ಕೋಣ ಈ ರೀತಿ ವರ್ತಿಸಿದೆ ಅನ್ನೋದು ಗೊತ್ತಾಗಿಲ್ಲವೆಂದರೂ ಕಟ್ಟಿ ಹಾಕಿದ್ದ ಕೋಣ ಏಕಾಏಕಿ ರಾಂಗ್ ಆಗಿ ವರ್ತಿಸಿದೆ. ಹಗ್ಗ ಕಡಿದುಕೊಂಡು ಗೇಟ್ ಕಡೆಗೆ ಓಡಿ ಕಬ್ಬಿಣದ ಗೇಟನ್ನೇ ಪುಡಿಗೈದಿದೆ. ಬಳಿಕ ಮನೆ ಮುಂದೆ ನಿಲ್ಲಿಸಿದ ಕಾರಿಗೆ ಡಿಕ್ಕಿ ಹೊಡೆದು ಕಾರಿನ ಮುಂಭಾಗವನ್ನು ಸಂಪೂರ್ಣ ಜಖಂಗೊಳಿಸಿದೆ. ಕೋಣವನ್ನು ಹಿಡಿಯಲು ಸ್ಥಳೀಯರು ಪ್ರಯತ್ನ ಪಟ್ಟರಾದರೂ ಇನ್ನಷ್ಟು ಕೋಪಗೊಂಡ ಕೋಣ ಅಡ್ಡಾದಿಡ್ಡಿಯಾಗಿ ಓಡಿ ಪಕ್ಕಪಕ್ಕದ ಮನೆಗಳಿಗೂ ಹಾನಿ ನಡೆದಿದೆ. ಪಕ್ಕದ ಮನೆಯಲ್ಲಿದ್ದ ಸ್ಕೂಟರ್ ಉರುಳಿಸಿ ಜಖಂಗೊಳಿಸಿದೆ. ಕೋಣವನ್ನು ನಿಯಂತ್ರಿಸಲು ಪ್ರಯತ್ನಿಸಿದಷ್ಟು ಅದು ಮತ್ತಷ್ಟು ಹೆಚ್ಚು ದಾಂಧಲೆ ನಡೆಸಿದೆ. ಆದರೆ ಕೋಣ ಈ ಕೋಪಕ್ಕೆ ಕಾರಣ ಏನು ಅನ್ನೋದು ಗೊತ್ತಾಗಿಲ್ಲ. ಓಡಿ ಓಡಿ ಸುಸ್ತಾದ ಕೋಣ ಕೊನೆಗೂ ಜನರ ಹಾಕಿದ ಹಗ್ಗಕ್ಕೆ ಸಿಕ್ಕಿದೆ. വണ്ടീനെ പോത്തുപൊടിയാക്കിയത്